Dance, mommy dance. Dance, mommy dance. Dance, mommy dance. ಸನ್ಪ್ಯೂರ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2 ಕು ಇತ್ತೆ ಎಂಕ್ಲೆಗು ಶಿಲ್ಪಾ ಶೆಟ್ಟಿ ಬೈದೇರು ದಾನೆ ಬಾಯಂಗ ಅದು ತೂಪುನು ಶಿಲ್ಪಾ ಶೆಟ್ಟಿ ಬಂಡಿ ಸಾತಿಗೆ ಪಿಕ್ಚರ್ದ ಶಿಲ್ಪಾ ಶೆಟ್ಟಿ ಆತು ಎಂಕ್ಲನ ಊರ್ದ ಶಿಲ್ಪಾ ಶೆಟ್ಟಿ ಆರ್ಲ ಊರ್ದಾರೆ ಹಾಂಡ ಊಯಿ ಶಿಲ್ಪಾ ಶೆಟ್ಟಿ ಎಂಕ್ಲನ ಸುರತ್ ಕಲ್ದಾರು ಶಿಲ್ಪಾ ಶೆಟ್ಟಿ ಬಲೆ ಮಗೆ ಓಹೋ ಬಾರಿ ಸೋಕುದ ಜಿಗಿಬಿಗಿ ಕುಂಟು ಬಾಡೊಂದು ಒಂದು ಏನು ಮಾತಾ ಬರ್ಪಿನಿ ಶಿಲ್ಪಾ ಶೆಟ್ಟಿ ಮೂಜಿ ಶಿಲ್ಪಾ ಶೆಟ್ಟಿ ರಡ್ಡು ಶಿಲ್ಪಾ ಶೆಟ್ಟಿ ಒಂಜಿ ಇಂದು ಏರು ಹಾ ಒಂದು ಇರ್ನ ಜೋಕುಲ ಇತ್ತೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕಾರ್ಯಕ್ರಮಗ ಬೈದಾರು ಎಂಚಾಪುನು ಮಗೆ ಮಸ್ತ್ ನರ್ವಸ್ ಆವೊಂದುಂಡು ನರ್ವಸ್ ಆಯ್ರೆ ಇಜ್ಜಿದಲ್ಲ ನರ್ವಸ್ ಆಪಿನ ಎಂಚಿನುಂಡು ರಡ್ಡು ಜೋಕುಲುಂಡು ಎಲ್ಲಿಯ ಬಾಳೆನ ಇರು ಅತೀತ್ ಗಟ್ಟಿದ ಒಂಜಿ ಅಪ್ಪೆ ಇರು ಇತ್ತೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕಾರ್ಯಕ್ರಮ ಮಾಡು ಭಾಗವಹಿಸೋಡು ಪನ್ಪಿನ ಎಂಚ ಇರೆಗ ಮನಸ್ಸಿಗೆ ಬರ್ತೇನೆ ಒಂಚೂರು ಪಂಡ್ಲೆ ಡ್ಯಾನ್ಸ್ ಪಂಡ ಮಸ್ತ್ ಇಂಟ್ರೆಸ್ಟ್ ಇಂಕ್ ಅವರ ಪನ್ನಾಗ ಪೋಕ ಅಂದಾಪುಂಡು ಬೊಕ ಬತ್ಯಾಗ ನರ್ವಸ್ ಆಪುಂಡು ನರ್ವಸ್ ಆಯರ್ ನೆಜ್ಜಿ ಎಂಚಲ ಬತ್ತದಾತಂಡು ನನ್ನ ಚಳಿದಾದ ಸೆಕೆದಾದ ನೀರಡು ಮುರ್ಕುದಾತಂಡು ನನ್ನ ಪ್ರೈಸ್ ದೆತ್ತೊಂದು ವಿನ್ ಆದೆಪ್ಪಿದಾಯ್ ಬೋಡು ಎಂಚ ಇರ್ನ ಆಶೀರ್ವಾದ ಒಂದು ಜಿತ್ತುಂಡಪ್ಪದೆ ತನಕ ಖಂಡಿತ ಐತೆ ಎಂಕ್ಲೆನ ಶಿಲ್ಪಾಗು ಡ್ಯಾನ್ಸ್ ಮಲ್ಪೋಡು ಏರು ಸಪೋರ್ಟ್ ಮಲ್ಪುನಕುಲು ಇಲ್ಲದಕ್ಕೂ ಮಾತೇ ಇರಲ್ಲ ಇರೆಗ್ ಬೆಸ್ಟ್ ಆಫ್ ಲಕ್ 5 4 3 2 1 கொஞ்சம் ஸ்பீட் ஏத்து மாமே அப்படி போடு இது பாட்டு ಶಿಲ್ಪಾ ಶೆಟ್ಟಿ 3 2 1 ಸ್ಟೆಪ್ ಮಿಸ್ ಆಯಿತು ನಾನು ಮಾತನಾಡುವ ಮೊದಲೇ ಕನ್ಫ್ಯೂಷನ್ ಸ್ಟೆಪ್ ಮಿಸ್ ಆಯಿತು. ನನಗೇನು ಖಂಡಿತ ಹೇಳಿದರೆ ನೀವು ಸ್ವಲ್ಪ ರಿಸ್ಕ್ ತೆಕ್ಕೊಂಡ್ರಿ ಅಂತೇಳಿ ಆಡಿಷನ್ ಆದದ್ರಿಂದಾಗಿ ನೀವು ಸ್ವಲ್ಪ ನಿಮಗೆ ಕನ್ವೀನಿಯೆಂಟಾಗಿ ಮಾಡಲಿಕ್ಕಾಗುವಂಥ ಒಂದು ಸಾಂಗ್ ತಗೊಂಡ್ರು ನೀವು ಮುಂದೆ ಹೋಗ್ಬೋದಿತ್ತು ಏನೋ. ಬಿಕಾಸ್ ಆಡಿಷನಿಂದ ಒಂದು ಸ್ಟೆಪ್ ಮುಂದೆ ಹೋಗೋದು ಯಾವಾಗಲೂ ಅಗತ್ಯ. ಕರೆಕ್ಟ್ ಈಗೇನು ಮಾಡೋದು? ಸ್ಟೆಪ್ ಮಿಸ್ ಆದ ಬಗ್ಗೆ ಅಲ್ಲ, ಏನೋ ಶಿಲ್ಪಾ ಶೆಟ್ಟಿ ದ ಪ್ರಾಕ್ಟೀಸ್ ಕಮ್ಮಿ ಇತ್ತು ಅದು ದಿನಕ ಕಮ್ಮಿ ಇಟ್ಕೊಂಡ ಪ್ರಾಕ್ಟೀಸ್ ಮಾಡಿ ಎಂಕ್ ಆಡಿಷನ್ ಡೇಟ್ ಗೊತ್ತಿತ್ತು ಜೇಪ ಓಕೆ ಅಕುಲು 2 days ಹಿಡ್ದು ಕಾಲ್ ಮಾಡ್ತೇರು ಯಾನೆ ಒಂಜಿ ಫ್ರೆಂಡನ ಪತ್ತಿದ್ರೆ ಸ್ಟೆಪ್ ಮಾಡ್ದ ಓಕೆ ಪ್ರಾಕ್ಟೀಸ್ಗೆ ದಿನ ದಿಕ್ಕದಿಜಿಂದ ಇಜ್ಜಿ ಕೋಡಲ ಏನಿಲ್ಲ ಮಾತ್ರ ಮಾಡಿ ಸೊ ಅವೇ ಸ್ಟೆಪ್ ವೀಕ್ ಇತ್ತು ಎಕ್ಸ್ಪ್ರೆಷನ್ ಇಜ್ಜಿ ಮಸ್ತ್ ಟೋಟಲ್ ಒಂಜಿ ಸಿಂಕ್ರನೈಸೇಷನ್ ಇರಲಿಲ್ಲ. ನಿಮ್ಮ ಎಕ್ಸ್ಪ್ರೆಷನ್ ಆಗಲಿ, ನಿಮ್ಮ
ಏನು ನೀವು ಸ್ಟೆಪ್ ಮಾಡ್ತೀವಿ ಅದೇ ಪ್ರಾಕ್ಟೀಸ್ ಮಾಡ್ತದ ಬತ್ತಿತ್ತು ನಾನು ಎಕ್ಸ್ಪ್ರೆಷನ್ ಆಟೋಮೆಟಿಕ್ಲಿ ಬರ್ಬೋದು Correct. ಸ್ವಲ್ಪ ನಾನು ಸ್ಟೆಪ್ ಎಕ್ಸಾಕ್ಟ್ಲಿ ಐ ಅಗ್ರಿ ಅವರು ಅಂದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸ್ಪ್ರೆಷನ್ ಅದರಷ್ಟಕ್ಕೆ ಬರುತ್ತೆ ಬರ್ತದೆ, ಅಂತೇಳಿ ಅದು correct. ಏನು ಮಾಡೋದು ಸೊ మనస్సునే పిలిచావురా నాలోకమైపోయావురా వెయ్యేళ్ళు నాతో ఉండరా ಸೊ ಎಂಗ್ಲು ಪೆಂಡಿಂಗ್ ದೀಪ ಪೆಂಡಿಂಗ್ ಇದು ಐಟು ಇಯರ್ 3 ಜನ ಬರ ಅಂತರ ಒಂಜಿ 2-3 ಜನ ಪೆಂಡಿಂಗ್ ಇಲ್ಲರು ಐಟ್ ಎಂಕುಲು ಏರೆಂಡು ಸೆಲೆಕ್ಟ್ ಮಾಡಿ ಪನ್ಪ ಎಂಕುಲು ಓಕೆ ಓಕೆ ಥ್ಯಾಂಕ್ ಯು ಸನ್ಪ್ಯೂರ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2 ಟು ಪಾರ್ಟಿಸಿಪೇಟ್ ಮಲ್ತಿನ ಎಂಕ್ಲೆನ ಶಿಲ್ಪಾ ಶೆಟ್ಟಿ ಡ್ಯಾನ್ಸ್ ಮಲ್ತದ್ದು ಬರೋದು ಲೇರು ಬಾಲೆ ಎಂಚಂಡು ಡ್ಯಾನ್ಸ್ ಡ್ಯಾನ್ಸ್ ಶೋ ಕಾಣ್ ಜಡ್ಜಸ್ ದಾದ ಬಂಡೇರು ಪೆಂಡಿಂಗ್ ಹಿಡ್ದಿತ್ತೇರು ಪೆಂಡಿಂಗ್ ದೀತೆರ್ಗೆ ಬಾಲ್ಯದ ಡ್ಯಾನ್ಸ್ನು ದಾಯ ಬಂಡ ಐಟ್ ಬೇಜಾರು ಮಲ್ಪೇರೇಜಿ ಖಂಡಿತ ಮನಸ್ಸಿಡ್ ದಾದ ಉಪ್ಪೋಡಿತ್ತೆ ಏನನ್ನು ಖಂಡಿತ ಏನನ್ನು ಪಾಸ್ ಮಲ್ಪೇರು ಎಂಗೆ ಖಂಡಿತ ವಿನ್ನು ಎಂಗೆ ದುಂಬು ಪೋಯರೆ ಚಾನ್ಸ್ ಕೊರ್ಪೇರು ಬಂದು ನಮ್ಮ ಮನಸ್ಸಿಡು ಪೋಡು ಬೇಜಾರು ಮಾತ ಮಲ್ಪೇರೆ ಬಲ್ಲಿ ಶಿಲ್ಪಾ ಶೆಟ್ಟಿ ಗೊಂಜಿ ಅನ್ನೊಂದು ಆಫರ್ ಕೊರ್ಪುನ್ ದಾದ ಬನ್ನಗ ಸನ್ಪ್ಯೂರ್ ಮಕ್ಕಳು ರಿಫೈನ್ಡ್ ಆಯಿಲ್ ದಕುಲು ಕಿಚನ್ ಕ್ವೀನ್ ಪನ್ಪಿನ ಒಂಜಿ ಸ್ಪರ್ಧೆ ಆಯೋಜನೆ ಮಲ್ತಿದ್ದೇರು ಐಟ್ ಭಾಗವಹಿಸಿದ್ದು ಗೋಲ್ಡ್ ಕಾಯಿನ್ ವಿನ್ನ ಓಡಿಂಕ್ಲನ ಶಿಲ್ಪಾ ಶೆಟ್ಟಿ ಈ ಬಹುಮಾನ ಇರೆಗು ಸನ್ಪ್ಯೂರ್ ರಿಫೈನ್ಡ್ ಆಯಿಲ್ ದಕ್ಲೆನ ಅಂಚಿನ ಕಿಚನ್ ಕ್ವೀನ್ ಪನ್ಪಿನ ಸ್ಪರ್ಧೆಡ್ಲ ಇರ್ ಭಾಗವಹಿಸೋಡು దమ్ 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 ఆనందం ఆనందం Dance, mommy dance. Dance, mommy dance. Dance, mommy dance. ಸನ್ಪ್ಯೂರ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2 ಟು ಇತ್ತೊಂಜಿ ಹೊಸ ಸುದ್ದಿ ನಿಕ್ಲೆಗ್ ದಾದ ಬಂಡ ಪೋಯಿನ ಸಲ ಎಂಕ್ಲೆನ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 1 ಪಾರ್ಟಿಸಿಪೇಟ್ ಮಲ್ತದಿನ ಎಂಕ್ಲೆನ ಪ್ರೀತಿದ ಎಂಕ್ಲೆನ ಪರ ಬಿನ್ನೇರಂದು ಬನೊಲಿ ಆಂಡೈತೆ ಹೊಸತಾದ ಬೈದೇರು ಎಂಕ್ಲೆನ ಒರ್ತಿ ಬಿನ್ನೇರಿ ಏರ್ ಪಂಡ ಸೆಕೆಂಡ್ ರನ್ನರ್ ಅಪ್ ಬಹುಮಾನ ವಿಜೇತರಾರು 2ನೇ ಪಾತೆರ್ಗ ಬಲ್ಲೆಮ್ಮ ಇರೆಗ್ ಮೋಸ್ಟ್ ವೆಲ್ಕಮ್ ಬಲ್ಲೆ ಇನ್ನ ಪುದರ್ವ ನೋಡಿದ್ದೆ ಸುಮಾ ಗುರುಪ್ರಸಾದ್ ಸುಮಾ ಗುರುಪ್ರಸಾದ್ ಇತ್ತೆ ನೆನಪಾದು ಎಂಕ್ಲನ ಮಾತಾ ವೀಕ್ಷಕರಿಗೆ ಸುಮಾ ಗುರುಪ್ರಸಾದ್ ಏರ್ ಪಂಡ ಪೋಯ್ ಸಲ ಬಂದಾಗ ಮೇರ್ನೊಂಜಿ ಸ್ಟೂಡೆಂಟ್ ಎಲ್ಲ ಬತ್ತಿತ್ತು ಪಾರ್ಟಿಸಿಪೇಟ್ ಮಲ್ಪೇರೆ ಈ ಸಲ ಏರ್ ಮತ ಬೈದಾರು ಈ ಸಲ 5 ಜೇರು ಆರೊಂಚೂರು ಬಿಸಿ ಉಳ್ಳೇರು ಅಂಚ ಯಾನೆ ಬತ್ತೆ ಓಕೆ ಆಂಡ ಒಂಜಿ ಮಾತೆರೆಗಳು ಒಂಜಿ ಪ್ರಶ್ನೆ ಉಂಡು ಹೊರ ಬತ್ತಿನಕುಲು ಪಿರ ಬರೋಲಿಯಾ ಅಥವಾ ಹೊರ ಬಹುಮಾನ ಬತ್ತಿನಕುಲು ಕುಡೋರ ಬರೋಲಿಯಾ ಅಂದು ಐತ ಬಗ್ಗೆ ಐಕ್ ಬೋಡಾದೆ ಸುಮಾ ಗುರುಪ್ರಸಾದ್ ಬೈದಿನಾರು ಎಂಕ್ಲನ ಸ್ಪರ್ಧೆಡು ಉಳ್ಳೇರು 2ನೇ ಕೇನ್ಗ ಇರು ಕುಡೋರ ಬರಿಯರ ದಾದ ಕಾರಣ ಎಂಕ್ ಡಾನ್ಸ್ ಪನ್ನಾಗ ಮಸ್ತ್ ಇಷ್ಟ ನಮಕೊಂಜಿ ಎಡ್ಡೆ ವೇದಿಕೆ ಆಪರ್ಚುನಿಟಿ ಪೂರ ತಿಕ್ಕನ ನಮ್ಮ ಮಿಸ್ ಮಲ್ಪರ ಬಲ್ಲಿ ಪ್ರೈಸ್ ಬರಡು ಬರಂದೆ ಕೊಲ್ಲಾಡು ಅಂಡ್ ಪಾರ್ಟಿಸಿಪೇಟ್ ಮಲ್ಪೋಡು ಎಂಕ್ ಕಂಟಿನ್ಯೂ ಡಾನ್ಸ್ ಮಲ್ತೊಂದು ಪಡೊಂದು ಭಾರಿ ಆಸೆ ಐಕೆ ಅನುಭವ ಇದೆ ಖಂಡಿತವಾದ ಈತೆ ನಂಗೆ ಒಂಜಿ ಸ್ಪರ್ಧೆಗೆ ಪೋನಾಗ ನಂಗೆ ಬಹುಮಾನ ಸುರುತನೇ ಬರಡು ಬಂದ ಆಸೆ ಪುಡು ಅಂಚಿನಲ್ಪ ಸೆಕೆಂಡ್ ರನ್ನರ್ ಬತ್ತದಲ್ಲ ಈ ಸಲ ಬತ್ತಿನ ಸ್ಪರ್ಧೆ ನಾನು ಫಸ್ಟ್ ಬರ್ಪೆ ಬರ್ಪಿನ ಒಂಜಿ ಎಡ್ಡೆ ಉಮೇದಿಡು ಬೈದೇರು ಎಂಕ್ಲನ ಗುರುಪ್ರಸಾದ್ ಖಂಡಿತವಾದ್ಲ ಅವರಿಗೆ ಬೆಸ್ಟ್ ಆಫ್ ಲಕ್ ಪನ್ಪೆ ಸ್ಟಾಪ್ ನೀವು ಸೀಸನ್ 1 ವಿನ್ನರ್ ಅಲ್ವಾ ಸೆಕೆಂಡ್ ರನ್ನರ್ ಅಪ್ ಹೌದು ಸೆಕೆಂಡ್ ರನ್ನರ್ ಅಪ್ ಆಗಿ ನಾವೆಲ್ಲ ನಿಮ್ಮನ್ನು ನೋಡಿದ್ದೇವೆ ಸೊ ನಮ್ಮ ಪ್ರಕಾರ ಫಸ್ಟ್ ಸೆಕೆಂಡ್ ಥರ್ಡ್ ಬಂದವರು ನೀವು ಪುನಃ ಬಂದ್ರೆ ಉಳಿದವರಿಗೆ ಏನು ಚಾನ್ಸ್ ಕೊಡೋದು ಉಳಿದವರಿಗೆ ಈಗ ಚಾನ್ಸ್ ಅಕ್ಲಿ ಕೊಡತ್ತೆ ಒಂಜಿ ಐ ಡೋಂಟ್ ಥಿಂಕ್ ಯು ಕ್ಯಾನ್ ಪರ್ಫಾರ್ಮ್ ಇನ್ ದಿಸ್ ಸ್ಟೇಜ್ ಅಗೇನ್ ಅಂಡ್ ಫಸ್ಟ್ ಬೈದು ಜೊತೆ ಸರ್ ಸರಿ ಕರೆಕ್ಟ್ ಆಂಡಲ್ಲ ಥರ್ಡ್ ಒಂದು ಪ್ರೈಸ್ ದಿಕ್ಕದಿನ ತಿರುಗ ಪ್ಲೇಸ್ ಒಂದು ಆತನತೆ ಅಂಚದು ಪುನಃ ಈ ಸರ್ತಿಲ್ಲ ಬತ್ತಾರಂದ ಆಂಡ ಬೊಕ್ಕ ಬಾಕಿದ ಮಮ್ಮೀಸ್ ಎಂಜ ಅನ್ಪುನು ಯಾಕೆ ಹೇಳಿದ್ರೆ ನೀವು ಆಲ್ರೆಡಿ ಜನರು ಈಗ ನೋಡಿದಾರೆ ನಿಮ್ಮನ್ನು ನಮಗೆ ಹೊಸ ಮುಖ ಬೇಕು ಆಲ್ರೆಡಿ ಯು ಗುಡ್ ಡ್ಯಾನ್ಸರ್ ಆಡಿಷನ್ಗೆ ಮಾಡುವ ಅಂತೇಳಿ ಓಕೆ ಆದರೆ ನೀವು ಆಲ್ರೆಡಿ ಒಳ್ಳೆ ಡ್ಯಾನ್ಸರ್ ಪುನಃ ನೀವು ಇನ್ನು ಆಡಿಷನ್ಗೆ ಬರೋದು ಸೊ ನೀವು ಡೈರೆಕ್ಟ್ ಸೆಕೆಂಡ್ ರೌಂಡಿಗೆ ಬನ್ನಿ ಯಾಕೆ ಸುಮ್ಮನೆ ಆಡಿಷನ್ ಕೊಡ್ತಾ ಇದ್ದೀರಾ ಯು ಆರ್ ವೆಲ್ಕಮ್ ಬಟ್ ನೆಕ್ಸ್ಟ್ ರೌಂಡಿಗೆ ಬನ್ನಿ ಇವತ್ತು ಬೇಡ
ಓಕೆ ಓಕೆ Dance, mommy dance. Dance, mommy dance. Dance, mommy dance. ಏರು ಎಂಕಲ್ ನಾ ಚಾವಾಡಿಡು ನಲ್ಪೆರ ಶುರು ಮಾಡ್ತಿದ್ದೀನಿ ಏರ್ ಮಗ ಇನ್ನ ಪುದರೆಂಚ ವಿಜೇತ ಸನತ್ ಓ ವಿಜೇತ ಸನತ್ ಯಾರು ಬರ್ಪುನೇರು ದುಂಬೆ ಬರ್ತದು ಪ್ರಾಕ್ಟೀಸ್ ಶುರು ಮಾಡ್ತೀನ ಡ್ಯಾನ್ಸ್ಗೆ పోయారంట ಮಗ ಅಂದ ಓ ಡ್ಯಾನ್ಸು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಆಡಿಷನ್ అవునున్నది అయ్యో దేవరే డాన్స్ మమ్మీ డాన్స్ ఎంకు గొత్తుండు ఓ పదక నలిపుందేయి అంటే అమలాపుర అంటే అమలాపురనా ಏರಿತೆ ಡ್ಯಾನ್ಸ್ ಕಲ್ಪೈನ ಏರು ಬಾಲೆಗು ಯಾನೆ ಕಲ್ತೀನಿ ಈರೇ ಕಲ್ಪೈನ ಇತೆ ಈರು ಬರೋಡುಂದಾಂಡ ಕಲ್ಪೆರೆ ಇರು ಕಲ್ಪಾರು ಇರೇನಿತೆ ಈಡೆ ಪೋಲ ಡ್ಯಾನ್ಸ್ ಮಲ್ಪುಲ ಅಂದ್ ಏರು ಉಮೇದು ಕೋರ್ನಿ ಇಲ್ಲಾಡು ಫಸ್ಟಿಗೆ ನಮಗೆ ಮಗೇನಾ ಆಹಾ ಸವೀನು ವಿಜೇತನ ಬಾಲೆ ಸವೀನು ಇರಿಗೆ ಏತು ವರ್ಷ ಬಾಲೆ 6 years. 6 years ಏತನೇ ಕ್ಲಾಸುಡು First standard. ಫಸ್ಟ್ ಸ್ಟ್ಯಾಂಡರ್ಡಾ ಯಾನಿ ಯು ಕೆ ಜಿ ಇದು ಫಸ್ಟ್ ಸ್ಟ್ಯಾಂಡರ್ಡಾ ಓ ಯಾನಿ ಯು ಕೆ ಜಿ ಇರ್ದಾದ ಅಲ್ಪುನ್ ಬಳ್ಳಿಗೆ Odur. ಓದು ನಟಿ ಯಾನು ಟೀಚರು ಇತ್ತೆ ಅಮ್ಮ ನಲ್ಪೆರೆ ಬೈದೇರು ವಿಜೇತ ಈರು ಎಂಚ ಅಮ್ಮನ ಸಪೋರ್ಟ್ ಮಾಡ್ತಾರು Amma Joklefura dance kalpaver. ಓ ಅಮ್ಮ ಟೀಚರಾ Our choreographer mantir. ಅಂದೆ ಅಮ್ಮಲ್ಲ ಕೊರಿಯೋಗ್ರಾಫ್ ಮಲ್ದೇರೆ ಈರು ಮಲ್ಲ ಇಬೋಕ ದಾದ ಮಲ್ಪೊಡುಂದುಲ್ಲಾರು Gotij. ಗೊತ್ತು ಜಾ ಅಮ್ಮನೆ ಪನ್ಪೇರಿರೆ ಗಂಚನೆ ಆವಡೀರು ಓ ನಿಕುಲ್ ಮಾತೆಲ್ಲ ಬೈದಾರೆ ವಿಜೇತಗೆ ಸಪೋರ್ಟ್ ಮಲ್ಪೆರೆ ನಿಕುಲ್ ಎಂಚ ವಿಶ್ ಮಲ್ಪೋರ್ ಮಲ್ಪುಲೆ All the best. ಕಂಡೆ ಅಳಗಾಪುರ ಕಂಡೆ ಆಶಾಪುರ ಇದಲ್ಲೇ ಇದ್ರಾಪುರ ತಪ್ಪು ಕೊಟ್ಟಿ ತಾಳ ಬಿಟ್ಟು ಆಹಾ ಜನ ಕಂಡೆ ಅಳಗಾಪುರ ಕಂಡೆ ಆಶಾಪುರ ಇದಲ್ಲೇ ಇದ್ರಾಪುರ ತಪ್ಪು ಕೊಟ್ಟಿ ತಾಳ ಬಿಟ್ಟು ಆಹಾ ಜನ ಯಾನ್ ನಜ್ಜುಲ್ ಜುಲ್ ಜುಲ್ ಸ್ವರ ಕಾರ್ ಮೇಘ ಪೆಯ್ಯೊಂದಿನ ಕಣ್ ಕೋಣಿಲ್ ಮಳೆ ಬೆಳೆದಿರೋ ಅಯ್ಯಯ್ಯ ಮಿನ್ನಿತನಿ ಇನ್ನನ್ ಮನ ಮುಟ್ಟಿ ಬಟ್ಟಿ ಒಟ್ಟಿ ನಿಲ್ಕುಮೋ ನೀವನ್ ಕೂಳೆಯನ್ನು ಕೂಟ್ಟು போருமா வல்லாத துடிக்க மிட்டாழ்வார பூவிന്റെ தேரண்டு பாடூலனே கிள்ளாதே நுள்ளாதே என்னெடுத்து வா துள்ளி நின்ற நெஞ்சினுള്ളിൽ நீ பிறந்து வா கிள்ளாதே நுள்ளாதே என்னெடுத்து வா முத்து முத்து மோக முத்தெடுத்து கொண்டு போ प्रीतम प्यार बंदूक में ना तो गोली मर प्रीतम प्यार बंदूक में ना तो गोली मर प्रीतम प्यार सब आग तो मेरी चोली मेरे जरा हुक्का उठा जरा चिल्लम जला पल्लू के नीचे छुपा के रखा है उठा दूं तो हंगामा हो पल्लू के नीचे दबा के रखा है उठा दूं तो हंगामा हो ವಿಜೇತ ಎಸ್ ಮ್ಯಾಮ್ ನೀವು ಡಾನ್ಸ್ ಕಲಿಸ್ತೀರಾ ಹಾಂ ಹೌದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ನೀವು ಚಿಕ್ಕ ಇದ್ದೀರಲ್ಲ ಇನ್ನು ನಿಮ್ಗಿಂತ ಚಿಕ್ಕವರು ಇಷ್ಟನಾ ನನಗೆ 20 ಸ್ಟೂಡೆಂಟ್ಸ್ ಇದ್ದಾರೆ ಓ ಓಕೆ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ ನನ್ನ ಯಾಕಂದ್ರೆ ಬೇರೆಯವರ ಪರ್ಫಾರ್ಮೆನ್ಸ್ ನೋಡಿದಿರಲ್ಲ ಈಗ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಸೋಲೋ ಡ್ಯಾನ್ಸ್ ಮಾಡ್ತಿದ್ದೇನೆ
ಅಷ್ಟು ತನಕ ಗ್ರೂಪ್ ಮಾಡಿದ್ದದು ಮಾತ್ರ. ಇವನ್ ಇನ್ ಕಾಲೇಜ್ ಲೈಫ್ ಆಲ್ಸೋ ಸ್ವಲ್ಪ ನರ್ವಸ್ ಆಯಿತು ತುಂಬ, ಬಟ್ ಪ್ರಾಕ್ಟೀಸ್ ಮಾಡಿದಷ್ಟು ಪ್ರಾಕ್ಟೀಸ್ ಮಾಡಬೇಕು. ಯಾಕೇಳಿದ್ರೆ ನಿಮ್ಮ ಸ್ಟೂಡೆಂಟ್ಸಿಗೆ ನೀವು ಹೇಳೋದಿಲ್ವಾ? ಹೌದು, ಪ್ರಾಕ್ಟೀಸ್ ಮಾಡಬೇಕಂತೇಳಿ. ತುಂಬ ಪ್ರಾಕ್ಟೀಸ್ ಮಾಡಬೇಕು. ನಂಗೆ ಕಾಣಿಸುತ್ತೆ ನೀವು ತುಂಬ ಪವರ್ಫುಲ್ ಸಾಂಗ್ ತಗೊಂಡಿದ್ದೀರಿ. ಆ ಪವರ್ಫುಲ್ ಸಾಂಗ್ ತಗೊಂಡಾಗ ನಾವು ಏನು ಎಣಿಸ್ತೇವೆ ಯೂಶ್ವಲಿ, ಸಾಂಗ್ ಜೊತೆ ನಾವೇನು ಡ್ಯಾನ್ಸ್ ಮಾಡ್ತೇವೆ ಅದು ಸ್ವಲ್ಪ ಮರ್ಜ್ ಆಗಿ ಹೋಗುತ್ತೆ, ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂತೇಳಿ. ಬಟ್ ಇಲ್ಲ, ಸ್ಟ್ರಾಂಗ್ ಸಾಂಗ್ ತಗೊಂಡಾಗ ಅಷ್ಟೇ ಸ್ಟ್ರಾಂಗ್ ಆ್ಯಕ್ಷನ್ ಇರಬೇಕು, ಅಷ್ಟೇ ಎನರ್ಜಿ ಇರಬೇಕು. ಎಸ್ಪೆಷಲಿ ಯುವರ್ ಎಂಡಿಂಗ್ ನೀವು ಮಾಡಿದ ನನಗೆ ಅದು ದೂರ ತನಕ ಹೋಗಬೇಕಲ್ಲ, ಫ್ಲೈಯಿಂಗ್ ಕಿಸ್ ಅದು. ಹೌದು ಮ್ಯಾಮ್. ಸೊ ನಿಮಗೆ ನೆಕ್ಸ್ಟ್ ರೌಂಡಿಗೆ ಹೋದ್ರಿ ಅಂತೇಳಿದ್ರೆ ತುಂಬ ವರ್ಕ್ ಮಾಡಬೇಕು ನೀವು. ಎಸ್ ಮ್ಯಾಮ್. ಅರುಣ್ ಏನು ಹೇಳ್ತೀರಾ ನೀವು? ವಿಜೇತ ಎಸ್ ಸರ್. ಈಗ ಸೆಕೆಂಡ್ ರೌಂಡ್ ಪೋಪಿನಂಚಿನ ಪೊಟೆನ್ಷಿಯಲ್ ಉಂಡಿರಡ ಕಾರಣ ಈರು ಪ್ರಾಕ್ಟೀಸ್ ಮಂತಿನ ಕಮ್ಮಿ ಆತಂಡ ಆತ ಇದಕ್ಕೆ ದಿನತಿಗೆ ದಿನ ಕಮ್ಮಿ ಆತನ ಗೊತ್ತುಜ್ಜಿ. ಸೊ ಇರಡ ಎಕ್ಸ್ಪ್ರೆಷನ್ ಅವಡು ಇರ ಬಾಡಿ ಮೂಮೆಂಟ್ ಅವಡು ಇಸ್ ಗುಡ್. ಇರಗೆ ಸೆಕೆಂಡ್ ರೌಂಡ್ ಪೋಲಿ ಆಂಡ ಸೆಕೆಂಡ್ ರೌಂಡ್ ಈರು ಇತ್ತೆಂಗಳು ಚಾನ್ಸ್ ಕೊರಿಯಂದ ಆಂಡ ಸೆಕೆಂಡ್ ರೌಂಡ್ ಈರು ಆತೆ ವರ್ಕೌಟ್ ಮನ್ಪೋಡು ವಿಜಿಂಡ 100% ಆಪುಜಿ. ನಿಮ್ಮ ಪ್ರತಿ ಒಂದು ಆ್ಯಕ್ಷನಲ್ಲಿ ಕ್ಲಾರಿಟಿ ಬರಬೇಕು. ಏನು ಫೈನ್ ಟ್ಯೂನಿಂಗ್ ಇದೆ ಅದು ತುಂಬ ಮಿಸ್ಸಿಂಗ್ ಇದೆ ಆ್ಯಕ್ಚುಲಿ. ಕರೆಕ್ಟ್. ಸೊ ಎರಡು ಪೊಟೆನ್ಷಿಯಲ್ ಉಂಡು ಪಂಡದು ಎಂಕುಲು. ಎಸ್, ಯು ಆರ್ ಸೆಲೆಕ್ಟೆಡ್. ಬನ್ನಿ ಇಲ್ಲಿ ಬನ್ನಿ. Mommy dance, dance, 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 mommy dance. అమ్మాయి మనసులో అబ్బాయి దూరేసి కితకితలై పెట్టేస్తే ఏమైతాది? మంచి బీట్ వస్తుంది, పిచ్చ పాట వస్తుంది. హోయ్ అబ్బాయి మనసునే అమ్మాయి లాగేసి తలగడలా నొక్కేస్తే ఏమైతాది? మస్తు మాస్ వస్తుంది, బెస్ట్ ఊప్ వస్తుంది. హోయ్ 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 రాయే రాయే నా రాకాసే నువ్వే బయటేసి అట్టా దోపేస్తే టాపులేసి పోందే పోందే పాప టాపులేసి పోందే పోందే పాప రారో రారో నా శివకాశి అగ్గిరాజేసి సిగ్గు పెట్టేస్తే టాపులేసి పోందే పోందే పాప టాపులేసి పోందే పోందే పాప చెట్టు మీద మ్యాంగోలా వెంట చక్క ఉన్నదే చాకు లాంటి పిల్లాడే ఎంత షార్పుగున్నాడే చాకొచ్చి మ్యాంగో కోస్తే టాపులేసి పోతే కన్నే కొట్టాబంటే టాపులేసి పోతే ముద్దే పెట్టాబంటే టాపులేసి పోతే చెయ్యే పట్టాబట్టే టాపు టాపు టాపులేసి పోతే రో అమ్మాయి మనసులో అబ్బాయి దూరేసి కితకితలై పెట్టేస్తే ఏమైతాది? మంచి బీట్ వస్తుంది, పిచ్చ పాట వస్తుంది. ರಮ್ಯಾ ನಮಸ್ತೆ ಸರ್. ನಮಸ್ತೆ. ಏತ್ ವರ್ಷ ಇರುತ್ತೆ ಡ್ಯಾನ್ಸ್ ಮಾಡ್ತಂದ್ಲಾರ? ಇನ್ ಕಾಲೇಜ್ ಟೈಮ್ ಅಂತಂದಿತ್ತೆ. ಓಕೆ. ఒక ಆಫ್ಟರ್ ಮ್ಯಾರೇಜ್ ಬಿಡ್ದಿತ್ತೆ. ಏತ್ ವರ್ಷ ಆಡಿತ್ತೆ ಗ್ಯಾಪ್? 1 year ಕೂಡ ಒಂಚೂರು ಡ್ಯಾನ್ಸ್ ಕ್ಲಾಸ್ ಜಾಯಿನ್ ಆತೆ. ಓಕೆ. ಓ ಕೊರಿಯೋಗ್ರಾಫರ್ ಬೇರೆ ಅವ್ರಲ್ಲಾರ? ಒಂದ್ ಜನ ಬರ್ತಾರೆ ಕೊರಿಯೋಗ್ರಾಫರ್. ಓಕೆ. ಟೀಚರ್ ಇತ್ತೆ ಫಸ್ಟ್ ಸುಹಾಸ್ ಬಂದಿದೆ. ಓಕೆ. ಅಂಚ ಟೀಚ್ ಮಾಡ್ಬಾರ ಬರಂದಿತ್ತೆ. ಓಕೆ. ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಏತ್ ದಿನ ನಡೆದಿತ್ತೆ ಇದಕ್ಕೆ ಗೊತ್ತಾಗ್ತದೆ ಪಂಡ? ಲಾಸ್ಟ್ ಸೀಸನ್ ನಾನು ಟಿವಿ ತೊಗೊಂಡಿತ್ತೆ. ಓಕೆ. ಅಂತ ಮಸ್ತ್ ಖುಷಿ ಹೊಂದಿತ್ತೆ. ನಬ್ಬಗ ನಾನು ಪನ್ನದಿತ್ತೆ ನೆಕ್ಸ್ಟ್ ಟೈಮ್ ಹಿಂಗೆ ಓಡು 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 ಅಂತ. ಓಕೆ. ಅಂಡಲ್ಲ ಹಿಂಗೆ ಚಾನ್ಸ್ ಸಿಕ್ಕೊಂಡಿತ್ತಿದ್ದಿ ವರ್ಕ್ ಒಂದು ಬಿಸಿ ಇತ್ತೆ. ಓಕೆ. ಏತ್ ದಿನ ನಡೆದಿತ್ತೆ ಪ್ರಾಕ್ಟೀಸ್ ಮಾಡ್ತಂದ್ಲಾರ?
ഞാൻ ഡാൻസ് മമ്മി ഓഡിഷൻ്റെ മണി ಗೊತ್ತಾണ് ರೀ ಆಡಿಷನ್ ಕೊರೊಂದುಲ್ಲೇರಿಂದ ಓಕೆ ಸೊ ಐ ಕ್ಯಾನ್ 2 ದಿನ ಮಾತ್ರ ಸ್ಟಾರ್ಟ್ ಮಾಡ್ತೀನಿ ಇರ್ನ ಪರ್ಫಾರ್ಮೆನ್ಸ್ ಇರಾಗ ಎಂಚಾಂಡ್ ಓಕೆ ಆಂಡ ಎಡ್ಲ ಬೆಟರ್ ಮಲ್ಪುವಾಯನ್ ಆಂಡ ಇಂಕಿನಿ ಆಯ್ಚಿ ಗೊತ್ತಿದ್ದಾಯಂడి ನಾನು ಬಿಜಿ ಪೋರ ಇಲ್ಲಾಡು ಅತ್ತ ಮಸ್ತ್ ಬಿಜಿ ಏತು ಜೋಕ್ಲು 2 ಜೋಕ್ಲು లేదు ಸ್ಕೂಲ್ పోదులేరా స్కూల్ పోదులే ಓಕೆ 2 ಜನ ಸ್ಕೂಲ್ పోదులే 2 ಸ್ಕೂಲ್ పోలేదు అయితే నడుటీరు ప్రాక్టీస్ మందున్నారు ഞാൻ പണ്ട ഫിറ്റ്നസ് കോച്ച് അതിലുള്ളേ ಓಕೆ ಸೊ ಐತೆ ಅನ್ನು ಕಾಂಡೆ ಪೋಣ ಇಂಕ್ 11:30 ಮೂಟ ಅವಲೇ ಹಾಕೊಂಡು ಓಕೆ ಒಕ್ಕವತ್ತು ಇಲ್ಲಡೆ ಬರ್ತದು ಕೂಡ ಜೋಕ್ಲನ ಸ್ಕೂಲ್ ಪಿಕ್ ಮಲ್ಪುನ ಕೊಡಕ್ಲ ಟ್ಯೂಷನ್ ಅಂಚ ಅದು ಟೈಮ್ ಪೋಪುನಂತೆ ಏತ್ ಗಂಟೆ ಏತ್ ಗಂಟೆ ಪ್ರಾಕ್ಟೀಸ್ ಮಂತದರ್ ಯಾನ್ ಖಾಲಿ 1 ಅವರ್ ದಿತ್ತೆ ಕೋಡೆ ಜಸ್ಟ್ ಬೊಕ್ಕಂತ ವಣ ಫುಲ್ ಎನರ್ಜಿ ಪೋಡು ನಿಕ್ ಅಂದು ಮಸ್ತ್ ಸಲ ಮಂತನ ಫುಲ್ ಟಯರ್ಡ್ ಆಗ್ಬಿಡು ಮಸ್ತ್ ಎನರ್ಜಿ ಬೋಡಿತ್ತಂಡು ಆಂಡ ಇರ್ನ ಮುಲ್ಪ ಎನರ್ಜಿ ತೋಜ್ಜಿ ಬೊಕ್ಕ ಈರ ಎನ್ನೆನ್ನದು ಮಂತಿಲಕ ಎತ್ತನ ಸ್ಟೆಪ್ ಪಂಡ ನಂದು ಒಂದು ನೆಕ್ಸ್ಟ್ ಸ್ಟೆಪ್ ದಾದ ಎನ್ನೊಂದು ಇತ್ತಾರೆ ಎಸ್ ಕರೆಕ್ಟ್ ಸೊ ಈರ್ ಸಿಲೆಕ್ಟ್ ಆಪರ ಇಜ್ಜಾರ ಇರ್ನ ಗೊತ್ತು ಯಾಪಂಡ ಇರ್ನ ಈರ್ಪ ನೋಡು ಎನರ್ಜಿ ಲೆವೆಲ್ ಮಸ್ತ್ ಕಮ್ಮಿ ಇತ್ತಂಡು ಬೊಕ್ಕ ಈರ್ ದಾದನ ಎನ್ನೊಂದು ಇತ್ತಿಲಕ ಎಂಕು ತೋಜುಂಡು ಸೊ ಎಂಕ್ ನೆಕ್ಸ್ಟ್ ರೌಂಡ್ ಕೊನೊಪ್ಪಿನಂಚಿನ ಇರಡ ಆ ಒಂಜಿ ಪರ್ಫಾರ್ಮೆನ್ಸ್ ಎಂಕ್ ತೋಜ್ಜಿ ಅಂದೆ ಆಂಡಲ್ಲ ಇರ ಪರ್ಫಾರ್ಮೆನ್ಸ್ ತೋದು ಇರಡ ಪೊಟೆನ್ಷಿಯಲ್ ಉಂಡು ಪಂಡದು ವೆಲ್ಕಮ್ ಟು ನೆಕ್ಸ್ಟ್ ರೌಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು तू अभी मिलूंगी फिर न दोबारा जादू की झप्पी ले जा तू अभी मिलूंगी फिर न दोबारा होठों से पप्पी ले जा तू अभी मिलूंगी मैं न दोबारा ಕೃತಿ ಹಾಂ ಸರ್ ಎಲ್ಲಿಂದ ಬಂದಿದ್ದೀರಾ ಸರ್ ಪಂಪ್ವೆಲ್ ನಮ್ಮ ನೇಟಿವ್ ಪ್ಲೇಸ್ ಬಂದು ಹಾಸನ ಹಾಸನದಿಂದ ಬಂದಿದ್ದೀರಾ ಹಾಸನ್ ನೀವು ಬೇಸಿಕ್ ಹಾಸನ ಪಂಪ್ ಎಲ್ಲ ಬೇಸಿಕ್ ಹಾಸನ್ ಓಕೆ ಮತ್ತೆ ಇಲ್ಲಿ ಪಂಪಲ್ಲಿ ಇಲ್ಲಿ ನನ್ನ ಹಸ್ಬೆಂಡ್ ಕರ್ನಾಟಕ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದಾರೆ ಸೊ 2 ಇಯರ್ಸಿಂದ ಇಲ್ಲೇ ಮ್ಯಾಂಗ್ಳೂರಲ್ಲಿ ಇದ್ದೀವಿ ಹೌದಾ ನಿಮ್ಗೆ ಹೇಗೆ ಗೊತ್ತಾಯಿತು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಕಾಂಪಿಟೇಷನ್ ಇದೆ ಅಂತೇಳಿ ಸರ್ ಆ್ಯಕ್ಚುಲಿ ಇದು ಆಡಿಷನ್ ಇದೆ ಅಂತ ನನಗೆ ಮುಂಚೆ ಗೊತ್ತಿರಲಿಲ್ಲ ನಾನು ಫೇಸ್ಬುಕ್ ಚೆಕ್ ಮಾಡ್ತಿರ್ತೀನಿ ಸೊ ಅದರಲ್ಲಿ ಆ್ಯಡ್ ಇತ್ತು ಅವತ್ತು ನೋಡಿಬಿಟ್ಟು ನಾನು ಸೌಜನ್ಯ ಮೇಡಮ್ನ ನಂಬರ್ ತೊಗೊಂಡು ಸೊ ಅವ್ರಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡೆ ಸೊ ಆಮೇಲೆ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಡ್ಯಾನ್ಸ್ ಅಂದರೆ
ಸೊ ಅವರಿಂದ ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನನಗೆ 7 ಇಯರ್ಸ್ ಆಯಿತು. 7 ಇಯರ್ಸ್. ಇದಕ್ಕಿಂತ ಮುಂಚೆ ಡ್ಯಾನ್ಸ್ ಮಾಡಿದ್ದೀರಾ ಅಲ್ಲ ಫಸ್ಟ್? ಸ್ಕೂಲ್ ಡೇಸು ಕಾಲೇಜ್ ಡೇಸಲ್ಲ ಅಷ್ಟೇ, ಅದು ಬಿಟ್ಟರೆ ನಿನ್ನೆ ಡ್ಯಾನ್ಸ್ ಮಾಡಿದ್ದೀವಿ. ಎಷ್ಟು ವರ್ಷ ಬ್ರೇಕ್ ಇತ್ತು? ಆಲ್ಮೋಸ್ಟ್ 12 ಇಯರ್ಸ್. ಆಮೇಲೆ ಮದುವೆ ಮಗು. ಓಕೆ ಅಲ್ಲ, ಇದಕ್ಕೋಸ್ಕರ ಎಷ್ಟು ದಿವಸ ಪ್ರಾಕ್ಟೀಸ್ ಮಾಡಿ? ನಿನ್ನೆ ಸರ್, ಒಂದಿನ. ಒನ್ ಡೇ ನೀವು ಪ್ರಾಕ್ಟೀಸ್ ಮಾಡಿದ? ಖಾಲಿ ಒನ್ ಡೇ ಮಾಡಿದ? ಓಕೆ. ನಿಮಗೆ ಒಳ್ಳೆ ಸಪೋರ್ಟ್ ಯಾರು ಮಾಡ್ತಿದ್ದೀರಾ ಈ ಡ್ಯಾನ್ಸಿಗೆ? ಡ್ಯಾನ್ಸಿಗೆ ಸಪೋರ್ಟ್ ಮೇನ್ ಸಪೋರ್ಟ್ ನನ್ನ ಹಸ್ಬೆಂಡ್. ಬಂದಿದ್ದಾರಾ? ಇಲ್ಲ, ಇದ್ದಾರೆ. ಸ್ವರೂಪ್ ಅಂತ. ಕರೀರಮ್ಮ. ಮನೆಯಲ್ಲಿ ಹೇಗೆ ಕರೀತಾರೆ? ಆ ರೀತಿ ಕರೀರಿ. ರೀ ಬನ್ನಿ. ಸರ್ ನಮಸ್ಕಾರ ಸರ್. ತಮ್ಮ ಹೆಸರು? ಸ್ವರೂಪ್. ಸ್ವರೂಪ್. ಹೇಗೆ ಅನಿಸ್ತು ನಮ್ಮ ಮಿಸ್ಸಸ್ ವೈಫ್ ಅವ್ರದ್ದು ಡ್ಯಾನ್ಸ್? ಚೆನ್ನಾಗಿತ್ತು. ನಿನ್ನೆಲ್ಲ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ನಿನ್ನೆ ಒನ್ ಡೇ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳಿದ್ರು. ಹೌದು. ಓಕೆ ಓಕೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಪ್ರಾಕ್ಟೀಸ್ ಮಾಡ್ತಿದ್ರು ಅವರು? ನಾನು ಬ್ಯಾಂಕ್ ಹೋದಾಗಿಂದ ಮಾಡ್ತಾನೆ ಇದ್ದಾರೆ. ಓಕೆ. ನೀವು ನೋಡೋಕೆ ಯಾವ ಸ್ಟೆಪ್ಪಲ್ಲಿದ್ದರು ಅವರು? ಆ್ಯಕ್ಚುಲಿ ನಾನು ಫುಲ್ ನೋಡೋಕ್ಕೂ ಆಗಲಿಲ್ಲ. ಅದ್ರ ಒಂದು ನೋಡುವಾಗ ಯಾವುದೋ ಒಂದು ಸ್ಟೆಪ್ ನೋಡಿದಾಗ ನಿಮ್ಗೆ ಆಗಲಿಲ್ಲ, ಎನಿಸ್ಲಿಲ್ವಾ ಇವಾಗ ಮಾಡ್ತಿರುವಾಗ? ಸೆಕೆಂಡ್ ಸಾಂಗ್ ಶುರು ಆಯ್ತಲ್ಲ, ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದು ಯಾವ ಸ್ಟೆಪ್ ಅಂತ ತೋರಿಸ್ಬೋದಾ ನೀವು? ಯಾವ ಸ್ಟೆಪ್ ನೀವು ನೋಡಿದ್ರೆ? ಇಲ್ಲ ಇಲ್ಲ, ಒಂದು ಜಸ್ಟ್ ಒಂದು ಸಾಂಗ್ ಹಾಕಿ ನೋಡೋ ಅವ್ರಿಗೆ. ಇಲ್ಲ, ಅವ್ರಿಗೂ ನನಗೂ ಡೆಡ್ ಆಪೋಸಿಟ್. ಅವ್ರಿಗೆ ಡ್ಯಾನ್ಸ್ ಅಂದರೆ ಇಷ್ಟ ಇಲ್ಲ, ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಅವ್ರಿಗೆ ಏನು ಇಷ್ಟ ಇದೆ? ಅವ್ರಿಗೆ ಊಟ ಅದು ಮಾತ್ರ ಕೊಡ್ಲಿಕ್ಕೆ ಆಗಲ್ಲ. ವೆರೈಟೀಸ್ ಆಫ್ ಫುಡ್, ಚಾಟ್ಸ್ ಇಷ್ಟ. ಓಕೆ ಓಕೆ. ನೀವು ಇಬ್ರು ಕೂಡ ಒಮ್ಮೆ ಡ್ಯಾನ್ಸ್ ಮಾಡ್ತೀರಾ, ಆಮೇಲೆ ರಿಸಲ್ಟ್ ಹೇಳೋಣ. ಓಕೆ ಓಕೆ. ಎಸ್. ಸ್ವರೂಪ್ ಹೇಳಿ ಸರ್. ಹೇಗೆ ಅನಿಸ್ತು ನಿಮ್ಮ ಡ್ಯಾನ್ಸ್ ನಿಮಗೆ? ತುಂಬ ಕೆಟ್ಟದಾಗಿತ್ತು. ಇಲ್ಲ, ಒಳ್ಳೆದಾಗಿತ್ತು. ನೀವು ಬಂದಂತ ಅವ್ರದ್ದು ಎನರ್ಜಿ ಬೇರೆ ಇತ್ತು. ತುಂಬ ಕಾನ್ಫಿಡೆನ್ಸ್ ಅವ್ರದ್ದು ಹೈ ಆಗ್ತಾ ಹೋಯ್ತು. ಓಕೆ. ಸೊ ಅದರ ಇದು ರಿಸಲ್ಟ್ ಏನಂತ ನೀವು ಹತ್ತಿರದಲ್ಲಿ ಇರಬೇಕೆ ಅಂತ ಅಲ್ಲ? ಹೌದಲ್ಲ? ನಾವು ಜೊತೆಗಿರ್ತೇವೆ. ಖಂಡಿತವಾಗಿ. ಯಾಕೆಂದರೆ ನೀವು ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಇದೊಂದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಿಗೂ ಒಳ್ಳೆ ಒಂದು ನಮಗೆ ಒಂದು ಒಳ್ಳೆಯದೊಂದು ಅಪರ್ಚುನಿಟಿ ಅಂತ ಹೇಳ್ಬೇಕು. ಅವರಿಗೆ ಒಂದು ಮಾಮ್ಸ್ನವರಿಗೆ ಇವಾಗ. ಯಾಕೆಂತ ಹೇಳಿದ್ರೆ ಇವಾಗಿನ ದಿವಸ ಮದುವೆ ಆದ ನಂತರ ಮಕ್ಕಳು, ಮನೆ, ಗಂಡ ಅಂತೇಳಿ ಹುಡುಗಿಯರ ಲೈಫ್ ಆಯಿತು ಅಂತ ಹೇಳ್ತಾರೆ. ಬಟ್ ಇವಾಗ ಕೋಸ್ಟಲಲ್ಲಿ, ಕರಾವಳಿಯಲ್ಲಿ ಇವಾಗ ಆ ರೀತಿ ಇಲ್ಲ. ಇವಾಗ ಎಲ್ಲ ಮಾಮ್ ಫುಲ್ ಬ್ಯುಸಿಯಾಗಿದೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಿನಿಂದಾಗಿ. ಇಲ್ಲಾಂತಂದರೆ ಮಂಗಳೂರಲ್ಲಿ ಏನಾದರೂ ಮದುವೆ ಆದ ತಕ್ಷಣ, ಆಲ್ಮೋಸ್ಟ್ ಎಲ್ಲ ಕಡೆ ಮದುವೆ ಆದ ತಕ್ಷಣ ಹುಡುಗಿಯರ್ದು ಲೈಫ್ ಆಯಿತು ಅಂತೇಳಿ ಮಗು, ಮನೆ, ಅದೇ ಆ ರೀತಿ. ಬಟ್ ಇವಾಗ ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಒಂದು ಹೋದ ವರ್ಷದಿಂದ ಆ ರೀತಿ ಏನಿಲ್ಲ. ಎಲ್ಲರೂ ಫುಲ್ ಬ್ಯುಸಿಯಾಗಿದ್ದಾರೆ. ಅದಕ್ಕೆ ನೀವು ಕೂಡ ಸಪೋರ್ಟ್ ಮಾಡ್ತಿದ್ದೀರಲ್ಲ, ತುಂಬ ಒಳ್ಳೆಯ ಒಂದು ಹಾಗೆ ಇರಬೇಕು, ಇನ್ನೂ ಇರಬೇಕು. ಓಕೆ. ಕೃತಿ ಅವರೇ. ಹಾಂ ಸರ್. ಏನೇನು ಸರ್ ನಿಮ್ಮ ಹಸ್ಬೆಂಡ್ ಅವರ ಡ್ಯಾನ್ಸ್? ನನಗೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಿಗೆ ಬಂದಿದ್ರಿಂದ ನನಗಿಂತ ಇವ್ರು ಡ್ಯಾನ್ಸ್ ನೋಡೋದ್ರಲ್ಲೇ ಖುಷಿ ಆಯ್ತು ನನಗೆ. ಇದೇ ಫಸ್ಟ್ ಟೈಮ್ ಅವರು ಇಲ್ಲಿ ಡ್ಯಾನ್ಸ್ ಮಾಡ್ತಿರೋದು. ಅವ್ರು ಡ್ಯಾನ್ಸ್ ನಾನು ನೋಡಿರೋದೇ ಫಸ್ಟು. ಸೊ ಇದು ಮಮ್ಮಿ ಡ್ಯಾನ್ಸಿಂದ ಇವ್ರು ಡ್ಯಾನ್ಸ್ ನೋಡೋಂಗಾಯ್ತು ನನಗೆ. ಇದಕ್ಕೆ ಮುಂಚೆ ಡ್ಯಾನ್ಸ್ ನೋಡೇ ಇಲ್ಲ ಅವ್ರು? ಇಲ್ಲ ಇಲ್ಲ, ಅವ್ರು ಮಾಡೋಕ್ಕೆ ಇಷ್ಟನೂ ಪಡಲ್ಲ, ಮಾಡೋ ಇಲ್ಲ, ನೋಡೂ ಇಲ್ಲ. ಓಕೆ. ನಿಮ್ಮಿಂದಾಗಿ ಅವರು ಡ್ಯಾನ್ಸ್ ಆದರೂ ಮಾಡಿದ್ರಲ್ಲ. ಹೌದು. ಬರುವ ವರ್ಷ ಪುನಃ ಜೋರಾಗ್ಬೋದು ಅವರು. ನೆಕ್ಸ್ಟ್ ರೌಂಡ್ ನೀವು ಸಿಲೆಕ್ಟ್ ಆದ್ರಿ ಅಂತೇಳಿ ಆದರೆ. ಓಕೆ. ರಿಸಲ್ಟ್ ಬಗ್ಗೆ ಹೇಳ್ತೀನಿ. ಯಾಕೆಂದರೆ ನೀವು ಹೇಳಿದ್ರೆ ಒನ್ ಡೇ ಪ್ರಾಕ್ಟೀಸ್ ಮಾಡಿ ಒಳ್ಳೆಯ ಒಂದು, ನೀವು ಹೇಳಿದ ಒನ್ ಡೇಗೋಸ್ಕರ ನೀವು ಇದಕ್ಕೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಆಡಿಷನ್ಗೋಸ್ಕರ ಅಷ್ಟು ಒಂದು ಪ್ರಯತ್ನ ಮಾಡಿಕೊಂಡು ನೀವು ಒನ್ ಡೇ ಒಂದು ಸ್ಟೆಪ್ ಹಾಕೊಂಡು ನೀವೇ ಕೊರಿಯೋಗ್ರಾಫ್ ಮಾಡಿದ್ರಲ್ಲ, ಬೇರೆ ಯಾರಾದರೂ? ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲಿ ನೋಡಿ ಮಾಡಿದೆ ಸ್ವಲ್ಪ. ಓಕೆ. ಬಟ್ ನನಗೆ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಸೊ ಒಬ್ರು ಡ್ಯಾನ್ಸರ್ ಹತ್ರ ಹೋಗಿ ಕಲ್ತಿದ್ದೆ. ನಿನ್ನೆ ನೀವು ಡ್ಯಾನ್ಸರ್ ಹತ್ರ ಹೋಗಿ ಕಲ್ತೀರಾ? ಓಕೆ. ಯಾಕೆಂತ ಹೇಳಿದ್ರೆ ನಿಮ್ಮ ಹತ್ರ ಪೊಟೆನ್ಷಿಯಲ್ ಇದೆ. ಅದಕ್ಕೋಸ್ಕರ ನಾವು ಸಿಲೆಕ್ಟ್ ಮಾಡಬೇಕಾ ಬೇಡವಾ ಅಂತೇಳಿ ಅದೊಂದಿದೆ. ಯಾಕೆಂತೇಳಿ ಎನರ್ಜಿ ಲೆವೆಲ್ ತುಂಬ. ಹೌದು. ನೀವೇನೋ ಒಂದು ಯೋಚನೆ ನರ್ವಸ್ ಆಗಿದ್ದೀರಾ? ಯಾಕೆ ಆಗೈತು? ಅದು ನಿನ್ನೆ ಕಲ್ತಿದ್ದಲ್ವ, ಸೊ ಹೇಗಾಗ್ಬೋದೋ ಏನೋ ಅಂತ ನನಗೆ ಅನ್ನಿಸ್ತಿತ್ತು. ಸೊ ಅದರಿಂದ ನರ್ವಸ್ ಆಗೈತೆ ಅಷ್ಟೇ.
ನನಗೆ ಪ್ರಾಕ್ಟೀಸ್ ಕೊಟ್ಟರೆ ಚೆನ್ನಾಗಿ ನಾನು ಮಾಡ್ತೀನಿ. ನೀವು ಪ್ರಾಕ್ಟೀಸ್ ಮಾಡ್ತಿದ್ರೆ 1 ವೀಕ್ ಅಲ್ಲದ್ರೆ 2 ಡೇಸ್ ಇಲ್ಲ 3 ಡೇಸ್ ಪ್ರಾಕ್ಟೀಸ್ ಮಾಡ್ತಿದ್ರೆ ಇಲ್ಲೂ ಸಿಲೆಕ್ಟ್ ಆಗಬಹುದಿತ್ತ ಅಂತ. ಸೊ ಕಷ್ಟ ಅಂತೇಳಿ ಸೆಕೆಂಡ್ ರೌಂಡಿಗೆ. ನೋ ಪ್ರಾಬ್ಲಮ್ ಸರ್, ನನಗೆ ಇಲ್ಲಿ ಬಂದೆ ಕಾಂಪೀಟ್ ಮಾಡಿದೆ ಖುಷಿ. ನೀವು ಅಷ್ಟು ಹೇಳಿದ್ರಲ್ಲ, ಸೆಕೆಂಡ್ ರೌಂಡಿಗೆ 100% ಸಿಲೆಕ್ಟ್ ಆಗಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಬೇರೆ ಯಾರು ಬಂದಿದ್ದಾರಾ? ನನ್ನ ಮಗು ಹೊನ್ನು ಮಗು ಬಂದಿದ್ದಾರಾ? ಕರೀರಿ. ಬಾಚಿನ. ಆಲ್ ದಿ ಬೆಸ್ಟ್ ಕೃತಿ. ಥ್ಯಾಂಕ್ ಯು ಸರ್. ಸೆಕೆಂಡ್ ರೌಂಡ್ಗೆ ಇನ್ನೂ ಕೂಡ ಪ್ರಾಕ್ಟೀಸ್ ಮಾಡಿ. ಶೋರ್, ಥ್ಯಾಂಕ್ ಯು. ಖಂಡಿತ ಮಾಡ್ತೀನಿ ಸರ್. ಥ್ಯಾಂಕ್ ಯು. ನೇಹ ಮ್ಯಾಮ್ ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ? ನಾವು ಉಡುಪಿಯಿಂದ ಬರ್ತಾ ಇರೋದು. ಉಡುಪಿಯಿಂದ? ಓಕೆ. ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಈಗ ಒಂದು ವೀಕಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇರೋದು ಅಷ್ಟೇ. ಓಕೆ. ಹೇಗೆ ಅನಿಸುತ್ತೆ ನಿಮಗೆ ನಿಮ್ಮ ಪರ್ಫಾರ್ಮೆನ್ಸ್? ನನಗೆ ಸಾಂಗು ಮಿಕ್ಸಿಂಗ್ ಅಷ್ಟು ಖುಷಿ ಅನಿಸಿರಲಿಲ್ಲ. ಹಾಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡುವಾಗ ಅಷ್ಟು ಮನಸ್ಸಿರಲಿಲ್ಲ ಆಗಿತ್ತು ನನಗೆ. ಓಕೆ. ಮತ್ತೆ ಬರ್ತೀನಿ ಅಂತ ಅವರಿಗೆ ನಾನು ಫ್ರೆಂಡಿಗೆ ಹೇಳಾಗಿರೋದ್ರಿಂದ ಮತ್ತೆ ಕಂಟಿನ್ಯೂ ಮಾಡಿ ಬಂದಿದ್ದೇನೆ. ಖುಷಿ ಆಗ್ತಾ ಇದೆ. ಯಾರು ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಡ್ಯಾನ್ಸಿಗೆ? ಫಸ್ಟು ನನಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಡ್ಯಾನ್ಸ್ ಏನು ಕಲ್ತಿಲ್ಲ ನಾನು, ಏನು ಬರಲ್ಲ ನನಗೆ. ಹಾಗೆ ನೋಡಿಯೇ ಮಾಡಿದ್ದು. ಮತ್ತು ಫ್ರೆಂಡ್ ಇವರು ಮತ್ತೆ ಮನೇಲಿ ಫ್ಯಾಮಿಲಿ ಕೂಡ ಇದು ಮಾಡಿದ್ರದ್ದು. ಈ ಸಾಂಗ್ ಕೊರಿಯೋಗ್ರಫಿ ಯಾರು ಮಾಡಿದ್ರು? ನೀವು ಮಾಡಿದ್ರ? ಸ್ವಲ್ಪ ನನ್ನದು ಇದೆ, ನನ್ನ ಮಗಳದ್ದು ಇದೆ, ಇವರದ್ದು ಕೂಡ ಇದೆ. ಇವರದ್ದು ಅಂದರೆ ಯಾರ್ದು? ನನ್ನ ಫ್ರೆಂಡ್ ಪನ್ನ ಅವ್ರದ್ದು ಕೂಡ ಇದೆ. ಓಕೆ. ಅವ್ರು ಬಂದಿದ್ದಾರಲ್ಲ? ಹಾಂ, ಬಂದಿದ್ದಾರೆ. ಕರೀರವರನ್ನ. ಬನ್ನಿ ಪನ್ನ. ಹಾಂ ಹಾಂ ಹಾಂ, ಅವರು ಕೂಡ ಬಂದಿದ್ದಾರೆ. ಓಕೆ. ಮತ್ತೆ ಹಾಗೆ ಅವರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಓಕೆ. ಕರೀರವರನ್ನ. ಪನ್ನ ಬನ್ನಿ. ಹಲೋ ಮ್ಯಾಮ್, ತಮ್ಮ ಹೆಸರು? ಪನ್ನ ಆನಂದ್. ನೀವು ಪನ್ನ ಆನಂದ್. ಪನ್ನ ಆನಂದ್. ಓಕೆ. ನೀವು ಕೊರಿಯೋಗ್ರಫಿ ಮಾಡಿದ ಈ ಸಾಂಗ್ ಇದು?
ಅವರ ಮಗಳು ನಾನು ಮತ್ತು ಅವರೊಟ್ಟಿಗೆ ಮಾಡಿದ್ದು ಸರ್. ಓಕೆ, ಇವಾಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನಿಮ್ದಿದೆಯಾ? ಹೌದು ಸರ್. ಓಕೆ, ನಿಮಗೆ ನೇಹ ಅವ್ರದ್ದು ಹೇಗೆ ಅನಿಸಿದೆ ಪರ್ಫಾರ್ಮೆನ್ಸ್? ಚೆಂದ ಇತ್ತು ಸರ್, ತುಂಬ ಇಷ್ಟ ಆಯಿತು. ಅವ್ರ ಫೇಸಿಯಲ್ ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬ ಚೆಂದ ಇತ್ತು. ಓಕೆ, ಈಗ ರಿಸಲ್ಟ್ ಅವ್ರದ್ದು ಹೇಳೋದಕ್ಕಿಂತ ಮುಂಚೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಆಗಬೇಕು, ಸರ್. ಅದನ್ನು ಅವರು ನೋಡಬೇಕು. ಇವಾಗ ಅವರ ಪರ್ಫಾರ್ಮೆನ್ಸ್ ನೀವು ನೋಡಿದ್ದೀರಾ. ಓಕೆ, ಸೊ ನೇಹ ಮ್ಯಾಮ್ ನಿಮಗೆ ರಿಸಲ್ಟ್ ಪನಾ ಮ್ಯಾಮ್ ಅವ್ರದ್ದು ಡ್ಯಾನ್ಸ್ ಆದ ನಂತರ ಹೇಳ್ತೀನಿ. ಓಕೆ ಓಕೆ, ಆಲ್ ದಿ ಬೆಸ್ಟ್. होठों में ऐसी बात में दबा के चली आई, खुल जाए वही बात तो दुहाई है दुहाई। होठों में ऐसी बात में दबा के चली आई, खुल जाए वही बात तो दुहाई है दुहाई। अरे हाँ, बात जिसमें प्यार तो है, जहर भी है हाय। होठों में ऐसी बात में दबा के चली आई, खुल जाए वही बात तो दुहाई है दुहाई। बरसो रे मेघा मेघा बरसो रे मेघा मेघा बरसो रे मेघा बरसो। बरसो रे मेघा मेघा बरसो रे मेघा मेघा बरसो रे मेघा बरसो। मीठा है कोसा है बारिश का बोसा है, कोसा है कोसा है बारिशों का बोसा है। मीठा है कोसा है बारिश का बोसा है, कोसा है कोसा है बारिशों का बोसा है। जल 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 बहता जल। नन्नारे 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 बरसो रे। जहाँ मैं जाती हूँ वहीं चले आते हो, चोरी चोरी मेरे दिल में समाते हो। ये तो बताओ कि तुम मेरे कौन हो। जहाँ मैं जाती हूँ वहीं चले आते हो, चोरी चोरी मेरे दिल में समाते हो। ये तो बताओ कि तुम मेरे कौन हो। ಪನಾ ಮ್ಯಾಮ್, ಹಲೋ ಸರ್. ಹಲೋ, ಹೇಗೆ ಅನಿಸಿತ್ತು? ಚೆನ್ನಾಗಿತ್ತು ಸರ್. ಇದು ಸೆಕೆಂಡ್ ಟೈಮ್ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಓಕೆ, ಫಸ್ಟ್ ಸೀಸನ್ಗೆ ಬಂದಿದ್ರಲ್ಲ? ಹೌದು. ಫಸ್ಟ್ ಸೀಸನ್ ಎಲ್ಲಿ ತನಕ ರೀಚ್ ಆಗಿದೆ? ಹಾಂ, ಕ್ವಾರ್ಟರ್ ಫೈನಲ್. ಕ್ವಾರ್ಟರ್ ಫೈನಲ್. ಓಕೆ, ಎಷ್ಟು ದಿವಸದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಇದು 1 ವೀಕ್ ಆಯ್ತು ಸರ್. 1 ವೀಕ್. 1 ವೀಕಲ್ಲಿ ಇನ್ನೂ ಕೂಡ ಪರ್ಫಾರ್ಮೆನ್ಸ್ ಮಾಡ್ಬೋದಿತ್ತಲ್ಲ? ಹೌದು ಸರ್, ಬಟ್ ಐ ಆಮ್ ವರ್ಕಿಂಗ್, ಸೊ Okay. ಟೈಮ್ ಸಿಗೋದಿಲ್ಲ, ಹಾಗೆ ಅಷ್ಟರಲ್ಲೇ ಮಾಡಿದ್ದೇನೆ. ಓಕೆ, ಕೊರಿಯೋಗ್ರಾಫರ್ ಯಾರು? ನಾನು ನನ್ನ ಫ್ರೆಂಡ್ ನೇಹಾ ಇಬ್ಬರು ಒಟ್ಟಿಗೆ ಮಾಡಿದ್ದೆ. ಓಕೆ, ಇದಕ್ಕಿಂತ ಮುಂಚೆ ಮಾಡಿದ್ರಲ್ಲ ಹಾಂ, ಅವರೆಲ್ಲ? ಅವರು. ಓಕೆ, ಅವ್ರನ್ನ ಕರೀರಿ ಮೇ. ನೇಹಾ ಬನ್ನಿ. ನೇಹಾ ಮ್ಯಾಮ್, ಹೇಗೆ ಅನಿಸಿತ್ತು ಇವರ ಪರ್ಫಾರ್ಮೆನ್ಸ್? ತುಂಬ ಚೆನ್ನಾಗಿ ಮಾಡಿದ್ರು. ಓಕೆ, ನೀವು ಬೆಟ್ರಾ ಅವ್ರು ಬೆಟ್ರಾ? ಇಬ್ಬರು ಚೆನ್ನಾಗಿ ಮಾಡಿದ್ವಿ. ಆದರೆ ನಮಗೆ ಟೈಮ್ ಜಾಸ್ತಿ ಇಲ್ಲದೆ ಇದ್ದಿದ್ರಿಂದ ಇನ್ನೂ ಒಂದು ಸ್ವಲ್ಪ ಒಳ್ಳೆ ಪರ್ಫಾರ್ಮ್ ಮಾಡ್ಬೋದಿತ್ತು ಇಬ್ಬರು ಕೂಡ ಇರ್ತಿದ್ರೆ ಇದ್ದಿದ್ರೆ. ಈಗ ನೀವು ಅವ್ರಿಗೆ ಕೊರಿಯೋಗ್ರಾಫ್ ಮಾಡಿ ಅವ್ರು ನಿಮಗೆ ಕೊರಿಯೋಗ್ರಾಫ್ ಮಾಡಿ ಮಾಡ್ಕೊಂಡದ್ದು ನೀವಲ್ಲ? ಹೌದು. ಓಕೆ, ಹೇಗೆ ಅನಿಸಿತ್ತು ನೇಹಾ ಮ್ಯಾಮ್ ನಿಮಗೆ? ನೇಹಾದು ಡಾನ್ಸ್ ಚೆನ್ನಾಗಿತ್ತು ಸರ್, ಕಂಪೇರ್ ಟು ಮೀ ಅವ್ರದ್ದು ಡಾನ್ಸ್ ಚೆನ್ನಾಗಿತ್ತು. ಯಾರು ಸಿಲೆಕ್ಟ್ ಆಗ್ಬೋದು ಅಂತ ಯೋಚನೆ ಇದೆ ನಿಮ್ಮ ಮೈಂಡ್? ಅವರು. ಓಕೆ, ನಿಮ್ಮ ಪ್ರಕಾರ? ಇಬ್ರು ಸೆಲೆಕ್ಟ್ ಆದರೆ ಒಳ್ಳೇದು, ಇಲ್ದಿದ್ರೆ
ನಾನಂತೂ ಬೇಡ. ಸಾರಿ, ನೀವಿಬ್ಬರು ಸಿಲೆಕ್ಟ್ ಆಗಿಲ್ಲ. ಓಕೆ, ತುಂಬ ಥ್ಯಾಂಕ್ಸ್. ಸಿಲೆಕ್ಟ್ ಆಗಿಲ್ಲ ಅಂತೇಳಿ ಖುಷಿಯಲ್ಲಿದ್ದೀರಲ್ಲ. ಇವಾಗ ಯಾರಾದ್ರೂ ಒಬ್ಬರು ಸಿಲೆಕ್ಟ್ ಆದರೆ ಇನ್ನೊಬ್ಬರಿಗೆ ಬೇಸರ ಆಗ್ಬೋದಾ ಮನ ಮ್ಯಾಮ್? ಆಗುತ್ತೆ ಸರ್, ಯಾಕೆಂದರೆ ನಾವಿಬ್ಬರು ಪಾರ್ಟಿಸಿಪೇಟ್ ಮಾಡೋಕ್ಕೆ ಮುಂಚೆನೇ ಡಿಸೈಡ್ ಮಾಡಿದ್ವಿ. ಮೀನ್ಸ್ ನೆಕ್ಸ್ಟ್ ಫ್ರೆಂಡ್ಸ್ ರೌಂಡ್ ಏನಾದರೂ ಇದ್ದರೆ ಒಟ್ಟಿಗೆ ಮಾಡೋಣ ಅಂತ. ಓಕೆ. ಸೊ ಸ್ವಲ್ಪ ಬೇಜಾರಾಗ್ಬೋದು, ಬಟ್ ವಿಲ್ ಟ್ರೈ ನೆಕ್ಸ್ಟ್ ಟೈಮ್. ಯಾರಾದ್ರೂ ಒಬ್ಬರು ಸಿಲೆಕ್ಟ್ ಆದರು ಅಂತೇಳಿ ಆದರೆ ಇನ್ನೊಬ್ಬರಿಗೆ ಖುಷಿ ಆಗಲೇಬೇಕಲ್ಲ. ಅವರು ಸಿಲೆಕ್ಟ್ ಆಗಿ ನೀವು ಫ್ರೆಂಡ್ಸ್ ಅಲ್ವಾ? ಹೌದು ಸರ್. 100% ಅದು ಬೇಸರ ಆಗ್ಲಿಕ್ಕಿಲ್ಲಲ್ಲ. ಬೇಸರ ಅಂದರೆ ನಮ್ಮ ಬಗ್ಗೆ ನಮಗೆ ಬೇಸರ ಆಗ್ಬೋದು, ಅಥವಾ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಒಂದು ಚಾನ್ಸು ಸಿಗ್ಬೋದು. ಓಕೆ. ಸೊ ಬೇರೆಯವ್ರು ಸೆಲೆಕ್ಟ್ ಆದರೆ ಖುಷಿ ಸರ್, ಅಂದರೆ ಅವರು ಸೆಲೆಕ್ಟ್ ಆದರೆ ಖುಷಿ. ಓಕೆ, ಬರ್ತೀನಲ್ಲಿ ನಾನು. ಇಬ್ಬರು ಹತ್ರ ಬನ್ನಿ, ತಲೆ ಸ್ವಲ್ಪ ಹತ್ರ ಮಾಡ್ಕೊಳ್ಳಿ. ನೀವು ಇಬ್ಬರು ವಿನ್ನರ್ಸು. ಥ್ಯಾಂಕ್ ಯು.